ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ನನ್ನ ಹೆಸರು ಅಶ್ವಥ್ ಅಂತ. ಇವತ್ತು ದೂರ ಟ್ರಾವೆಲ್ ಕೊಡ್ದು, ಪಂಜಾಬಿಗೆ ಟ್ರಾವೆಲ್ ಕೊಡ್ದು. ಪಂಜಾಬ್ ಅಲ್ಲಿ ಒಂದು ಗೋಲ್ಡನ್ ಟೆಂಪಲ್ ಉಂಟು, ಅದರ ಬಗ್ಗೆ ಇವತ್ತು ಎಕ್ಸ್ಪ್ಲೋರ್ ಮಾಡುದು. ನನಗೆ ಗೊತ್ತಿರೋ ಹಾಗೆ ಎಕ್ಸ್ಪ್ಲೋರ್ ಮಾಡುದು. ಇದು ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ, ಆದ್ರೂ ಸಹ ನನಗೆ ಗೊತ್ತಿರೋ ಹಾಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ನಿಮಗೆ ಶೇರ್ ಮಾಡ್ತೇನೆ. ಇದು ಪಂಜಾಬ್ ಅಲ್ಲಿ ಇರುವುದು ಗೋಲ್ಡನ್ ಟೆಂಪಲ್. ಇದರ ಬಗ್ಗೆ ಎಕ್ಸ್ಪ್ಲೋರ್ ಮಾಡುವ, ಬನ್ನಿ. ಗೋಲ್ಡನ್ ಟೆಂಪಲ್ ಎಲ್ಲಿ ಇರುವುದು? ಭಾರತದ ಪಂಜಾಬ್ ಅಲ್ಲಿ ಇರುವುದು. ಪಂಜಾಬ್ ಅಲ್ಲಿ ಒಂದು ಅಮೃತಸರ ಅಂತ ಒಂದು ಪ್ಲೇಸ್ ಉಂಟು, ಅಲ್ಲಿ ಇರುವುದು ಗೋಲ್ಡನ್ ಟೆಂಪಲ್. ಗೋಲ್ಡನ್ ಟೆಂಪಲ್ ಗೆ ಮತ್ತೊಂದು ಹೆಸರು ಉಂಟು, ಹರಿ ಮಂದಿರ್ ಸಾಹಿಬ್ ಅಂತ ಹೇಳ್ತಾರೆ ಈ ಗೋಲ್ಡನ್ ಟೆಂಪಲ್ ಅನ್ನು. ಗೋಲ್ಡನ್ ಟೆಂಪಲ್ ಸಿಖ್ ಧರ್ಮದ ಪವಿತ್ರ ಸ್ಥಳ ಆಗಿದೆ, ಎಲ್ಲರಿಗೂ ಹೋಗಬಹುದು. ಈ ಗೋಲ್ಡನ್ ಟೆಂಪಲ್ ಯಾವಾಗ ನಿರ್ಮಾಣ ಮಾಡಲು ಸ್ಟಾರ್ಟ್ ಮಾಡಿದರು? 1581ರಲ್ಲಿ ಸ್ಟಾರ್ಟ್ ಮಾಡಿದಾರೆ ಅಂತ ಕಾಣ್ತದೆ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಯಾವಾಗ ಕಂಪ್ಲೀಟ್ ಮಾಡಿದರು? 1589ರಲ್ಲಿ ಕಂಪ್ಲೀಟ್ ಮಾಡಿದಾರೆ ಅಂತ ಕಾಣ್ತದೆ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ, ಆದ್ರೂ ಸಹ ಹೇಳ್ತೇನೆ. ಜಸ್ಟ್ ಇನ್ಫಾರ್ಮೇಶನ್ ಮಾತ್ರ ಶೇರ್ ಮಾಡುದು. ಈ ಗೋಲ್ಡನ್ ಟೆಂಪಲ್ ಪಕ್ಕದಲ್ಲಿ ಒಂದು ಕೆರೆ ಉಂಟು, ಒಂದು ಕೊಳ ಉಂಟು. ಅದು ಮಾನವ ನಿರ್ಮಿತವಾದ ಒಂದು ಕೊಳ ಅಂತ ಕಾಣ್ತದೆ. ಹಾಗೆ ಇದು ಯಾರು ನಿರ್ಮಾಣ ಮಾಡಿದಾರೆ ಅಂತ ಅವರ ಹೆಸರು ನನಗೆ ಮರ್ತೋಯ್ತು, ಸೈಡ್ಗೆ ಹಾಕ್ತೇನೆ. ಇವತ್ತು ನಾವು ಗೋಲ್ಡನ್ ಟೆಂಪಲ್ ಬಗ್ಗೆ ಇಷ್ಟು ಹೇಳಿದ್ದೇನೆ, ತುಂಬಾ ಹೇಳಿಲ್ಲ, ಚಿಕ್ಕದಾಗಿ ಇನ್ಫಾರ್ಮೇಶನ್. ಗೋಲ್ಡನ್ ಟೆಂಪಲ್ ಅನ್ನು ಯಾಕೆ ಗೋಲ್ಡನ್ ಟೆಂಪಲ್ ಅಂತ ಹೇಳುತ್ತಾರೆ? 1830ರಲ್ಲಿ ಗೋಲ್ಡನ್ ಟೆಂಪಲ್ ನ ಗರ್ಭಗುಡಿ ಉಂಟನ್ನು ಅದನ್ನೆಲ್ಲ ಚಿನ್ನದಲ್ಲಿ ಮಾಡಿದ್ದಾರೆ, ಅದಕ್ಕೆ ಗೋಲ್ಡನ್ ಟೆಂಪಲ್ ಅಂತ ಹೇಳುತ್ತಾರೆ ಅಂತ ಕಾಣ್ತದೆ. ಮತ್ತೆ ಇಲ್ಲಿ ಪ್ರತಿದಿನವೂ 1.5 ಲಕ್ಷ ಜನರು ಬರ್ತಾರೆ ಈ ಪ್ಲೇಸಿಗೆ, ಈ ಒಂದು ಗೋಲ್ಡನ್ ಟೆಂಪಲ್ಗೆ. ಗೋಲ್ಡನ್ ಟೆಂಪಲ್ ಗೆ ಎಂಟ್ರಿ ಫೀಸ್ ಏನಿಲ್ಲ, ಫ್ರೀ ಆಗಿ ಹೋಗಬಹುದು. ಗೋಲ್ಡನ್ ಟೆಂಪಲ್ ನ ಟೈಮಿಂಗ್ಸ್ ಯಾವಾಗ? ಬೆಳಿಗ್ಗೆ 5 ಗಂಟೆ ಸ್ಟಾರ್ಟ್ ಆಗಿ ರಾತ್ರಿ 10 ಗಂಟೆವರೆಗೆ ಗೋಲ್ಡನ್ ಟೆಂಪಲ್ ಓಪನ್ ಉಂಟು. ಈ ನಡುವಿನಲ್ಲಿ ಪೂಜೆ ಎಲ್ಲ ಮಾಡಬಹುದು, ಎಲ್ಲರಿಗೂ ಹೋಗಬಹುದು. ಈ ಗೋಲ್ಡನ್ ಟೆಂಪಲ್ ಗೆ ಯಾವ ಟೈಮಿಗೆ ಹೋದ್ರೆ ಒಳ್ಳೇದು? ಅಕ್ಟೋಬರ್ ಇಂದ ಮಾರ್ಚ್ ತನಕ ಹೋದ್ರೆ ಒಳ್ಳೇದಂತ ಕಾಣ್ತದೆ ಈ ಗೋಲ್ಡನ್ ಟೆಂಪಲ್ ಗೆ. ಗೋಲ್ಡನ್ ಟೆಂಪಲ್ ಗೆ ಅಮೃತಸರ ರೈಲು ಸ್ಟೇಷನ್ ನಿಂದ 2 ಕಿಲೋಮೀಟರ್ ಇರುವುದು. ವಿಮಾನ ನಿಲ್ದಾಣದಿಂದ 13 ಕಿಲೋಮೀಟರ್ ಉಂಟು ಈ ಒಂದು ಅಮೃತಸರ ಗೋಲ್ಡನ್ ಟೆಂಪಲ್, ಪಂಜಾಬ್ ಅಲ್ಲಿ ಇರೋ ಟೆಂಪಲ್ ಗೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ನಿಮ್ಮ ಅಭಿಪ್ರಾಯ ಎಲ್ಲ ಕಾಮೆಂಟ್ ರೀತಿಯಲ್ಲಿ ಹೇಳಿ. ನಿಮಗೆ ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಇಡ್ತಾನ ಬೆಲ್ ಅನ್ನು ಟೈಮ್ ಮಾಡಿ ಮಾಡಿದ್ರೆ 7 ಗಂಟೆಗೆ ರಪ್ಪ ನಿಮಗೆ ವಿಡಿಯೋ ಬರುತ್ತೆ. ಅಲ್ಲಿವರೆಗೆ ಎಲ್ಲರಿಗೆ ಇವತ್ತಿನ ವಿಡಿಯೋಗೆ ಬಾಯ್ ಹೇಳ್ತಾ ನಾಳೆ ನೋಡೋ ಗಾಯ್ಸ್, ಬಾಯ್.